ಹೇಳ್ತಾರೆ ಸೋಲ್ಜರ್ಸ್ನ ಮನಸ್ಸು ಕಲ್ಲುರದೆ ನಾವು ಇರುವ ರೀತಿಯನ್ನೆಲ್ಲ ನೋಡಿ ನಾವು ಅದು ಕಲ್ಲುರದೆ ಹಾಕ್ಬೇಕಾಗ್ತದೆ. ಏರಿಯಕ್ಕೆ ಕಲ್ಲು ಬಿದ್ದು ಅವರದು ತಲೆ ಮತ್ತು ಸೊಂಟದ ಭಾಗ ಮಾತ್ರ ಉಳಿದದ್ದು. ಅದನ್ನು ನೋಡಿದ ನಂತರ ಅದೊಂದು ಅದರಲ್ಲಿ ನಾವು 47 ಆತಂಕವಾದಿಯನ್ನು ಕೊಂಡಿದ್ದೇವೆ. ಫೈರ್ ಆಯ್ತು, ನನಗೆ ಬುಲೆಟ್ ಬಿತ್ತು. ಆ ಕೋಪ ನನಗೆ ಬರುದಿಲ್ಲ, ನನಗೆ ಹತ್ತಿರ ಇರುವ ಜವಾನ್ ಇವರಿಗೆ ಅವರಿಗೆ. ನಮ್ಮ ಇನ್ನೊಬ್ರು ಫೈರ್ ಅಂಡ್ ಮೂವ್ ಅಂತ ಹೇಳ್ತಾರೆ, ಅವ್ರು ಫೈರ್ ಮಾಡ್ತಾ ಮುನ್ನುಗ್ಗಿದ್ರು. ಮುನ್ನುಗ್ಗುವಾಗ ಅವರಿಗೆ ಸಹ ಜೊತೆಗೆ ನಮ್ಮ ಜೊತೆ ಕಾರ್ಗಿಲ್ ಯೋಧರಿದ್ದಾರೆ. ನಾಯಕ್ ಸರ್, ತಾವೇ ಹೇಳ್ಬೇಕು ಸರ್, ಕಾರ್ಗಿಲ್ ತಮ್ಮ ಒಂದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವುಗಳು ಎಷ್ಟೇ ಮಾತಾಡ್ಬೋದು ಕಾರ್ಗಿಲ್ ಯೋಧರ ಬಗ್ಗೆ, ಯುದ್ಧದ ಬಗ್ಗೆ. ತಾವು ಸ್ವತಃ ಅಲ್ಲಿ ಫೀಲ್ಡ್ ಅಲ್ಲಿ ಇದ್ದವರು, ತಾವು ಅಲ್ಲಿ ಯುದ್ಧವನ್ನ ಮಾಡಿದವರು. ಹಾಗಿದ್ದಾಗ ತಮಗಿಂತ ಮೋರ್ ಅನ್ನುವಂಥದ್ದು, ಬೆಸ್ಟ್ ಅನ್ನುವಂಥದ್ದು ಯಾರು ಕೂಡ ಸಾಧ್ಯ ಇಲ್ಲ. ಸೊ ದಟ್ಸ್ ವೈ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಏನ್ ಹೇಳ್ತೀರಾ ಸರ್ ತಮ್ಮ ಎಕ್ಸ್ಪೀರಿಯನ್ಸ್ ಕಾರ್ಗಿಲ್ ಅಂತ ಬಂದಾಗ ತಮ್ಗೆ ಹೇಗೆ ಅನಿಸುತ್ತೆ? ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಮಗೆ ಫಸ್ಟ್ ಆಫ್ ಆಲ್ ನಾನು ರಜೆಯಲ್ಲಿದ್ದೆ, ಮನೆಯಲ್ಲಿದ್ದೆ. ಮನೆಗೆ ಬಂದು ಒಂದು ದಿವಸದಲ್ಲಿ ನನಗೆ ಟೆಲಿಗ್ರಾಮ್ ಬಂದಿತ್ತು, ನೀವು ವಾಪಸ್ ರಿಪೋರ್ಟ್ ಮಾಡಿ. ಆದ್ರೆ ಆರ್ಮಿಯಲ್ಲಿ ಒಂದು ವಿಷಯ, ಯಾವ ಸಹ ವಾರ್ ಆಗ್ಲಿ ಏನಾಗ್ಲಿ ಅದರಲ್ಲಿ ಇಂಟಿಮೇಷನ್ ಕೊಡುದಿಲ್ಲ, ಜಸ್ಟ್ ವಾಪಸ್ ರಿಪೋರ್ಟ್ ಮಾಡ್ಬೇಕಂತ. ನಾನು ಆಗ ವಾಪಸ್ 2ನೇ ದಿವಸ ನಾನು ಹೊರಟು ಹೋಗಿದ್ದೆ. ಹೋಗಿ ಶ್ರೀನಗರ ತಲುಪಿದ ನಂತರ ಅಲ್ಲಿ ನಮ್ಮ ಟ್ರಾನ್ಸಿಟ್ ಕ್ಯಾಂಪ್ ಅಂತ ಹೇಳ್ತೇವೆ, ರಜೆಯಿಂದ ಬಂದವರನ್ನು ಒಂದು ಜಾಗದಲ್ಲಿ ಇಟ್ಟು ಅಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬೇರೆ ಬೇರೆ ಯೂನಿಟನ್ನು ಉರಿ ಸೆಕ್ಟರ್ನವರು ಬೇರೆ, ಕುಪ್ಪಾಡು ಸೈಡ್ನವರು ಬೇರೆ, ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಲ್ಲಿಗೆ ಫಿದೈನ್ ಅಟ್ಯಾಕ್ ಆಯ್ತು. ಅಲ್ಲಿ ಜೇಲಂ ನದಿ ಹತ್ತಿರ, ಟ್ರಾನ್ಸಿಟ್ ಕ್ಯಾಂಪಿನ ಹತ್ತಿರ ಫುಲ್ ಪ್ರೊಟೆಕ್ಷನ್ ಇರ್ತದೆ. ಅದರಲ್ಲಿ ಕಡಿಮೆ 1,000-1,000ಕ್ಕಿಂತ ಜಾಸ್ತಿ ಜನ ಇರ್ತಾರೆ. ಬೇರೆ ಕಡೆ ಎಲ್ಲ ಹೋಗುವವರು, ರಜೆಗೆ ಹೋಗುವವರು ಪ್ಲಸ್ ರಜೆಯಿಂದ ಬಂದವರು. ಅಲ್ಲಿ ಫಿದೈನ್ ಅಟ್ಯಾಕ್ ಆಯ್ತು ನಮ್ಮ ಟ್ರಾನ್ಸಿಟ್ ಕ್ಯಾಂಪ್ನ ಮೇಲೆ. ಹಾಗೆ ಅಂತ ಹೇಳಿದ್ರು ನಮ್ಮ ಓಸಿ ಅಲ್ಲಿ ಅವರೆಲ್ಲ ಹೇಳಿದ್ರು, ನೀವು ಮಲಗಿ, ಅಲ್ಲಿ ಇದ್ದಲ್ಲಿಯೇ ಮಲಗ್ಬೇಕಂತ. ಆ ಮಲಗಿ ಅಂತ ಹೇಳುವಾಗ ನಾವು ಕುತೂಹಲ, ಆರ್ಮಿ ಯೂನಿಫಾರ್ಮ್ ಹಾಕಿದ ಮೇಲೆ ನಾವು ಅಡ್ವಾನ್ಸ್ ಆಗುದು ಯೋಚನೆ ಮಾಡ್ತಲ್ಲದೆ ನಮ್ಮ ಹತ್ರ ವೆಪನ್ ಇಲ್ಲ. ನಮಗೆ ಕ್ಯೂರಿಟಿ ಟೀಮ್ ಎಲ್ಲ ಫೈರ್ ಸಪೋರ್ಟ್ ಎಲ್ಲ ಕೊಡ್ತಾ ಇತ್ತು. ಮಲಗು ಹೇಳುವಾಗ ನಾವು ಸಹ ನೋಡು ಅಂತ ಅಲ್ಲಿ ಆಚೆ ಎಲ್ಲ ಹೋಗ್ತಾ ಇದ್ದೇವೆ. ಆ ಟೈಮ್ ಅಲ್ಲಿ ಒಬ್ಬ NCO ಹೇಳಿದ್ರು, हिंदी उधर आदमी लोग मर रहे हैं, तुम लोग हमारी बात क्यों नहीं मान रहे हो? ಆ ವರ್ಡ್ ಅನ್ನು ಯೂಸ್ ಮಾಡಿ, ಉದರ್ ಆದ್ಮಿ ಮರ್ರೆ ಇಸ್ಕ ಮತ್ಲಬ್ ಕ್ಯಾ, ಇದರ ಅರ್ಥ ಏನು ಅಂತ ನಮಗೆ ಅದು ಗೊತ್ತಾಗಿಲ್ಲ. ಆ ಟೈಮಲ್ಲಿ ನಮಗೆ ಗೊತ್ತಾದದ್ದು ಈ ವಾರ್ ಡಿಕ್ಲೇರ್ ಆಗಿದೆ, ಹೀಗೆ ಆಗ್ತಾ ಉಂಟಂತ. ಅಲ್ಲಿಂದ ನಾವು ನನ್ನ ರೆಜಿಮೆಂಟ್ಗೆ ಹೋದ, ರೆಜಿಮೆಂಟ್ ಇಂದ ಉರಿಗೆ ಹೋದೆ. ಉರಿಯಿಂದ 1990 ಬ್ರಿಗೇಡ್ ಇಂದ ಒಂದು ರೆಜಿಮೆಂಟ್ಗೆ ಡೀಟೇಲ್ ಆದದ್ದು ಇಡೀ 1990 ಇಂದ. ನಾನು ಇದ ರೆಜಿಮೆಂಟ್ 160 mm ಹೆವಿ ಮೋಟರ್ ಅಂತ ರೆಜಿಮೆಂಟ್. ಇದು ವರ್ಲ್ಡ್ ಅಲ್ಲಿ ಇರುವ ಏಕೈಕ ರೆಜಿಮೆಂಟ್. ಯಾಕಂದ್ರೆ ಈ ಗನ್ ಹೈ ಆಂಗಲ್ ಹಿಡಿಯುವುದು. ಹಾಗೆ ಅಲ್ಲಿಂದ ನಾವು ಸೋನಮಾರ್ಗ್ ತಲುಪಿದೆವು. ಸೋನಮಾರ್ಗ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಮ್ಮದು ಹೇಳ್ತಾರೆ ಸೋಲ್ಜರ್ಸ್ ನ ಮನಸ್ಸು ಕಲ್ಲುರದೆ ಅಂತ, ಅದು ಇರ್ಬೇಕಾಗ್ತದೆ. ಅದು ಹೇಳಿದ್ರೆ ಅದು ಮಾಡುದಲ್ಲ, ನಮ್ಮ ಟ್ರೈನಿಂಗ್ ಪ್ಲಸ್ ನಾವು ಇರುವ ರೀತಿಯನ್ನೆಲ್ಲ ನೋಡಿ ನಾವು ಅದು ಕಲ್ಲುರದೆ ಆಗ್ಬೇಕಾಗ್ತದೆ. ಅಲ್ಲಿ ಸೋನಮಾರ್ಗದಲ್ಲಿ ನಾವು ನಿಂತು, ಯಾಕಂದ್ರೆ ಅಲ್ಲಿಂದ ನಾವು ಮೂವ್ ಆಗ್ಬೇಕಾದ್ರೆ ಸಂಜೆ ಟೈಮಲ್ಲಿ ಮೂವ್ ಆಗ್ಬೇಕು. ಡೇ ಟೈಮಲ್ಲಿ ಮೂವ್ ಆಗ್ಲಿಕ್ಕೆ ಆಗಿದ್ರೆ ಮೂವ್ ಆದ್ರೆ ಫೈರಿಂಗ್ ಬರ್ತಾನೆ. ಯಾಕಂದ್ರೆ ಅವ್ರ ಮೇಲೆ ಇದ್ರು, ಅವ್ರ ಮೇಲೆ ಟೈಗರ್ ಇಲ್ಲಿ ಹೇಳಿದ್ರೆ, ಅಲ್ಲಿಂದ ಹೇಳಿದ್ರೆ ನಾವು ಕಡಿಮೆ ಹೇಳಿದ್ರೆ ಅಲ್ಲಿ ಗನ್ ಇದು ರೇಂಜ್ ಒಂದು ಹೇಳಿದ್ರೆ ಬಫರ್ಸ್, ಅಲ್ಲಿ ಬಫರ್ಸ್ ಇಲ್ಲ, 5.5 ಅಂತ ಗನ್ ಉಂಟು. ಅದರ ರೇಂಜ್ 26-27 ಕಿಲೋಮೀಟರ್ ಹೇಳಿದ್ರೆ, ಹೈಟ್ ಇಂದ ಹೇಳಿದ್ರೆ ಅದು 40 ಕಿಲೋಮೀಟರ್ಸ್ ಬರ್ತದೆ, ರೇಂಜ್ ಜಾಸ್ತಿ ಆಗ್ತದೆ. ಹಾಗೆ ಆ ಟೈಮಲ್ಲಿ ನಮಗೆ ಹೇಳಿದ್ರು, ನೀವು ಸಂಜೆ ಹೊತ್ತು ರೆಡಿಯಾಗಿ, ಸ್ನಾನ ಮಾಡ್ಲಿಕ್ಕೆ ಏನೂ ಇರ್ಲಿಲ್ಲ, ಆದ್ರೆ ರೆಡಿಯಾಗಿ ಎಲ್ಲ ಈಗ ರಾತ್ರಿ ಮೂವ್ ಆಗುದಂತ. ಆ ಟೈಮಲ್ಲಿ 3 ಟನ್ ಎಂಬ 2 ಗಾಡಿ ಬಂತು. ನಾವು ಆಗ ನನ್ನ ಚಿಕ್ಕ ಏಜ್, ಆ ಏಜ್ ಅಲ್ಲಿ ಯಾವುದಕ್ಕೆ ಸಹ ಒಂದು ಕುತೂಹಲ ಇರ್ತದೆ, ನೋಡುವ. ನಾವು ಹೋಗಿ ಎಲ್ಲ ಹತ್ತಿ ನೋಡುವಾಗ ಫಸ್ಟ್ ಡೆಡ್ ಬಾಡಿ ಇದ್ದದೆ ನನ್ನ ರೆಜಿಮೆಂಟ್ ಕಾಮರಾಜ್ ಅಂತ ಇದ್ರು. ಅವರು ನಮ್ಮ ನಮ್ಮ ಏರಿಯಕ್ಕೆ ಇದು ಸೆಲ್ ಬಿದ್ದು ಅವರದು ತಲೆ ಮತ್ತು ಸೊಂಟದ ಭಾಗ ಮಾತ್ರ ಉಳಿದದ್ದು. ಅದನ್ನು ನೋಡಿದ ನಂತರ ಅದೊಂದು ಯೂನಿಫಾರ್ಮ್ ನಾವು ಯಾಕೆ ಹಾಕಿದ್ರೆ, ಇದರ ಉದ್ದೇಶ ಏನು ಮಾಡಬೇಕು, ಅದು ಒಂದು ಮೈಂಡಿಗೆ ಬಂತು ಎಲ್ಲರಿಗೆ. ನಾನು ಅಂತಲ್ಲ, ನನ್ನ ಟೀಮ್ಗೆ ಎಲ್ಲ. ಅಲ್ಲಿಂದ ನಾವು ರಾತ್ರಿ ಸಂಜೆ ಹೊತ್ತು ಹೇಳಿದ್ರೆ ಯಾವ ಸಹ ವಾರ್ ಟೈಮ್ ಗೊತ್ತುಂಟು ಎಲ್ಲರಿಗೆ ಗೊತ್ತುಂಟು ವರ್ಲ್ಡ್ ಅಲ್ಲಿ. ಫಸ್ಟ್ ಪ್ಲೇಸ್ ಪೇಲೆ ಲಾಸ್ಟ್ ಲೈಟ್ ಕಿ ಬಾದ್ ಅಂತ ಹೇಳಿದ್ರೆ, ಸಂಜೆ ಹೊತ್ತಲ್ಲಿ ಒಂದು 6 ಗಂಟೆ ನಂತರ ಮೂವ್ ಆದ್ರೆ ದೂರದಲ್ಲಿ ನೋಡುವವರಿಗೆ ಏನ್ ಸಹ ಕಾಣುದಿಲ್ಲ, ಖಾಲಿ ಒಂದು ಮರ ಗಿಡ ಎಲ್ಲ ಹಲ್ಲಾಡಿದಾಗೆ ಇರ್ತದೆ. ಹಾಗೆ ಆ ಟೈಮಲ್ಲೆಲ್ಲ ನಾವು ಮೂವ್ ಆಗಿ ನನ್ನ ಲೊಕೇಶನ್, ನನ್ನ ಗನೇರಿಯಕ್ಕೆ ನಾವು 2600 ಸೆಲ್ ತಂದಿದ್ದೆವು. ಆ ಸೆಲ್ ಅನ್ನು ಹಿಡ್ಕೊಂಡು ನನ್ನ ಲೊಕೇಶನ್ಗೆ ಹೋದೆ. ನನ್ನ ಲೊಕೇಶನ್ಗೆ ಹೋದ್ಮೇಲೆ ಅದೇ 10 ತಾರೀಕು 11 ತಾರೀಕಿಗೆ
ತೊರೋಳಿನ ಅಟ್ಯಾಕ್. ಓಕೆ. ಈ ಅಟ್ಯಾಕ್ ಅಲ್ಲಿ ಭಾಗವಹಿಸಿದ್ದೇವೆ. ಅದರಲ್ಲಿ ನಾವು 47 ಆತಂಕವಾದಿಯನ್ನು ಕೊಂದಿದ್ದೇವೆ. ನಮ್ಮ 2 ಆಫೀಸರ್, 1 JCO ಮತ್ತು 6 ಜವಾನ್ ಶಹೀದ್ ಆಗಿದ್ರು ಈ ಅಟ್ಯಾಕ್ ಅಲ್ಲಿ. ಇದ್ರ ಅಟ್ಯಾಕ್ ಹೇಳಿದ್ರೆ ಸಿವಿಲಿಯನ್ಸ್ಗೆ ಅಂತ ಹೇಳಿದ್ರೆ ಫಿಲ್ಮ್ ನೋಡ್ತಾರೆ, ಫಿಲ್ಮ್ ಅಲ್ಲಿ ಹೀಗೆ ಆಗ್ತದೆ, ಹೀಗೆ ಮಾಡ್ತಾರೆ, ಹಾಗೆ ಅಂತ. ಆದ್ರೆ ನಮ್ಮದ್ರಲ್ಲಿ ಹೇಳಿದ್ರೆ ಟೈಮ್ ಟೇಬಲ್ ಇರ್ತದೆ, ಇಷ್ಟು ಗಂಟೆಗೆ ಇಷ್ಟು ಆರ್ಡರ್ ಡಿಸರ್ವೆ ಮಾಡ್ಲಿಕ್ಕೆ ಇಲ್ಲ. ಸೇಮ್ ಥಿಂಗ್ಸ್ ಹೇಳಿದ್ರೆ ನಾವು 11 o'clock ಮೂವ್ ಆಗಿದ್ದೇವೆ. ನಾನು OP ಅಲ್ಲಿದ್ದೆ, OP ಟೀಮ್ ಅಂತ, ನಾನು ಆರ್ಟಿದ OP ಟೀಮ್ ಅಲ್ಲಿ. ಅಲ್ಲಿ ನಾವು 11 ಗಂಟೆಗೆ ಅಲ್ಲಿ ತಲುಪಿದ ಫೈರ್ ಆರ್ಡರ್ ಇರಲಿಲ್ಲ, ಅವರದ್ದು ಏರ್ ಬ್ರಸ್ಟ್ ಇದೆಲ್ಲ ಬರ್ತಾ ಇತ್ತು. ಆಮೇಲೆ 300 ಮೀಟರ್ ಗ್ಯಾಪಿಗೆ ಮುಟ್ಟಿದ್ದೆವು, 300 ಇಂದ 100 ಮೀಟರ್ ಗ್ಯಾಪಿಗೆ ಮುಟ್ಟಿದ್ದೆವು. ಸೊ ಆ ಟೈಮಲ್ಲಿ ನಮ್ಮ ಒಬ್ಬರು ಆಫೀಸರ್, ರೆಜಿಮೆಂಟ್ 2nd ರಾಜ್ ರೈಫಲ್ ಇದ್ದು, ಅದು LOC ಫಿಲ್ಮಲ್ಲಿ ನೋಡ್ಬೋದು, ಸಂದೀಪ್ ಶರ್ಮಾ CO ಎಲ್ಲ ಆಗಿದ್ರು ಆ ರೆಜಿಮೆಂಟಿನ. ಅವರು ನೈಟ್ ಬ್ಯಾನೋಕುಲರಲ್ಲಿ ಜಸ್ಟ್ ನೋಡಿದ್ರು. ಯಾಕೆಂದ್ರೆ MMG ಫೈರ್ ಬಿದ್ದು ಅವರು ಶಹೀದ. ಮತ್ತೆ ರಿಲೇಶನ್ಶಿಪ್, ಈಗ ನೀವು ಮಾತಾಡೋದು ಹೇಳಿದ್ರೆ ಫ್ಯಾಮಿಲಿ ರಿಲೇಶನ್ಶಿಪ್, ಅವರು ಸರಿ ಹೇಳಿದ್ರು. ಸಾಯೋ ಟೈಮಲ್ಲಿ ಯಾರು ಸೇರ್ತಿಲ್ಲ, ಆದ್ರೆ ದೊಡ್ಡ ರಿಲೇಶನ್ಶಿಪ್ ಹೇಳಿದೆ, ಬ್ಲಡ್ ರಿಲೇಶನ್ಶಿಪ್ ಆರ್ಮಿ ಆಗಿ ಯಾವುದು ಇಲ್ಲ. ಯಾಕಂದ್ರೆ ನಾನು ಹೇಳಿದೆ, ನನಗೀಗ ಫೈರ್ ಆಯ್ತು, ನನಗೆ ಬುಲೆಟ್ ಬಿತ್ತು, ಆ ಕೋಪ ನನಗೆ ಬರುದಲ್ಲ, ನನಗೆ ಹತ್ತಿರ ಇರುವ ಜವಾನ್ ಇವರಿಗೆ ಆಫೀಸರ್ಸ್ ಅವರಿಗೆ ಬರುದು. ಆಗ ಅವರು ಹಿಂದೆ ಮುಂದೆ ನೋಡುದಿಲ್ಲ, ಅಡ್ವಾನ್ಸ್ ಆಗ್ತಾರೆ. ಅದು ಬ್ಲಡ್ ಅಲ್ಲಿ ಅದೊಂದು ಟ್ರೈನಿಂಗ್ ಅಲ್ಲಿ ಅದೊಂದು ಕಲಿಸಿ ಕೊಡ್ತಾರೆ, ಮತ್ತೆ ಅದು ಬರ್ತದೆ, ಆಟೋಮೆಟಿಕ್ ಆಗಿ ಬರ್ತದೆ. ಅದೇ ಸೇಮ್ ಥಿಂಗ್ ಅವರಿಗೆ ಬುಲೆಟ್ ಬಿದ್ದ ಕೂಡಲೇ ನಮ್ಮ ಇನ್ನೊಬ್ರು ಫೈರ್ ಅಂಡ್ ಮೂವ್ ಅಂತ ಹೇಳ್ತಾರೆ, ಅವ್ರು ಫೈರ್ ಮಾಡ್ತಾ ಮುನ್ನುಗ್ಗುವಾಗ ಅವರಿಗೆ ಸಹ ಫೈರ್ ಆಯ್ತು. ಅದು ಮೋಟರ್ದಲ್ಲಿ ಮೆಸೇಜ್ ಪಾಸ್ ಮಾಡ್ತು, ಹೀಗೆ ಇದೇ ಆಯ್ತು ಅಂತ. ಆಗ RT ಸೈಲಿಂಗ್ ಸ್ಟಾರ್ಟ್ ಆಯ್ತು ಹಿಂದೆಯಿಂದ. ನಾವು ರೇಂಜ್ ಎಲ್ಲ ಕೊಟ್ಟೆವು, ಈಗೆಲ್ಲ ಫೈರ್ ಆಗಿ ಆಮೇಲೆ ಫೈರ್ ಅಂಡ್ ಮೂವ್ ಅಂತ ಹೇಳ್ತಾರೆ. ಹಾಗೆ ನಾವು ಅಡ್ವಾನ್ಸ್ ಆಗಿ ಒಂದು ಪೋಸ್ಟ್ ಅಲ್ಲಿ ಇದ್ದದ್ದು 3 ಜನ, 3 ಆತಂಕವಾದಿ ಉಳ್ದದ್ದೆಲ್ಲ ಸತ್ತಿದ್ದಾರೆ. ಆದ್ರೆ ಅವರೇನು ಮಾಡಿದ್ರು, ಪ್ರತಿಯೊಂದು ಪೋಸ್ಟ್ ಅಲ್ಲಿ ಹೋಗಿ ಫೈರ್ ಮಾಡ್ತಾ ಇದ್ರು, ಪ್ರತಿಯೊಂದು ಪೋಸ್ಟ್ ಅಲ್ಲಿ ಒಬ್ಬ ಲೋಡ್ ಮಾಡ್ತಿದ್ದ, ಫೈರ್ ಮಾಡ್ತಿದ್ರು. ಇದು ಹೇಳಿದ್ರೆ ನಾವು ಪಿಕ್ಚರ್ ನಾವು ನೋಡಿದಲ್ಲ, ಆಮೇಲೆ ಅಂದಾಜು ಮಾಡಿದ್ರು. ಯಾಕಂದ್ರೆ ಒಳಗೆ ಹೋದಾಗ ಗೊತ್ತಾಗ್ತಲ್ಲ ಎಷ್ಟು ಜನ ಇದ್ರು ಅಂತ. ಹಾಗೆ ಅವರು 3 ಜನ ಫೈರ್ ಮಾಡ್ತಾರೆ. ಅದ್ರಲ್ಲಿ ನನ್ನ ಹೆಸರಿನವರೇ 2nd ರಾಜ್ ರೈಫಲ್ ಕುಮಾರ್ ಪ್ರವೀಣ್, ನಂದು ಪ್ರವೀಣ್ ಕುಮಾರ್, ಅವಂದು ಕುಮಾರ್ ಪ್ರವೀಣ್ ಸಿಂಗ್ ಅಂತ. ಅವರೆಂತ ಮಾಡಿದ್ರು, ಅದಕ್ಕಿಂತ ಮೊದಲು ಒಬ್ಬರು JC ಇದ್ರು, ಅವರೆಂತ ಅಲ್ಲಿ ಹಿಮ ಇರ್ಲಿಲ್ಲ, ಹಿಮ ಕಲ್ಲಾದದಿತ್ತು, ಅವರು ಅದ್ರ ಮೇಲೆ ಮಲಗಿದ್ರು. ಅದು ಹೇಳಿದ್ರೆ ತುಂಬಾ ಬೇಸರದ ಸಂಗತಿ. ಯಾಕಂದ್ರೆ ಮಲಗಿದ್ಮೇಲೆ ನಾವು ಅಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕಿಲ್ಲ. ಯಾಕಂದ್ರೆ ಆ ಟೈಮಿನ ಬುಲೆಟ್ ಪ್ರೂಫ್ ಜಾಕೆಟ್ 18 kg. ಸೊ ಅಲ್ಲಿ ಆಕ್ಸಿಜನ್ -45 ಡಿಗ್ರಿ, 34 ಡಿಗ್ರಿ, 35 ಡಿಗ್ರಿ ಹಾಗೆಲ್ಲ ಇತ್ತು. ಈ ವೆಯ್ಟ್ ಅನ್ನು ಎತ್ತಿಕೊಂಡು ನಮಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಹೆಲ್ಮೆಟ್ ಯೂಸ್ ಮಾಡ್ತಿದ್ರು, ಹೆಲ್ಮೆಟ್ ಮತ್ತೆ ಇದು ಆಕ್ಸಿಜನ್. ಸೊ ಅವರು ಆ ಜಾಕೆಟ್ ಹಾಕಿ ಹಿಮದ ಮೇಲೆ, ಇದು ಕಲ್ಲಿನ ಮೇಲೆ ಮಲಗಿದ್ರು. ಎದ್ರೆ ಸಾಯ್ತೇವೆ, ಮೇಲಿಂದ ಫೈರಿಂಗ್ ಎಲ್ಲ ಆಗ್ತಾ ಇತ್ತಲ್ಲ. ಸೊ ಇವರೆಂತ ಮಾಡಿದ್ರು, ಲಾಸ್ಟಿಗೆ ಮರ್ನಾಥ್ ಹೈ ಮಗರ್ ಅವರು ಸ್ವಲ್ಪ ಏಜ್ಡ್, ಪ್ರಾಯ ಆಗಿತ್ತು, ಚಳಿ ಕಂಟ್ರೋಲ್ ಆಗಿ. ಮತ್ತೆ ಇವರು ಇದ್ದ ಜಾಗದಿಂದ ಅಡ್ವಾನ್ಸ್ ಆಗಿ ಫೈರ್ ಮಾಡ್ತಾ ಮೂವ್ ಆದ್ರು, ಅವರು ಸಹ ಶಹೀದ್ ಆಯ್ತು. ಆಮೇಲೆ ಈ ಪ್ರವೀಣ್ ಸರ್ ಇದ್ದಾರೆ, ಅವರು ಬಂಕರ್ನ ಒಳಗೆ ಅವರು ಯೋಚನೆ ಮಾಡಿದ್ರೆ 3:30-4 ಗಂಟೆ ಟೈಮ್ ವಾಚ್ ಇರ್ಲಿಲ್ಲ. ಆದ್ರೆ ಅಂದಾಜು ನಾವು ಸ್ಟಾರ್ ನೋಡಿ ಟೈಮ್ ಹೇಳ್ತೇವೆ, ಸ್ಟಾರ್ ಧ್ರುವ ತಾರ ಎಲ್ಲ ನೋಡಿ ಹೇಳ್ತೇವೆ, ಆ ಸಮಯ ಆಗಿರ್ಬೋದು. ಆ ಸಮಯದಲ್ಲಿ ಅವರು ಎಂತ ಯೋಚನೆ ಮಾಡಿದ್ರು, ಕಂಪನಿ ಯೋಚನೆ ಮಾಡಿದ್ರು ಟೋಟಲ್. ನಾವು ಈಗ ಬಂಕರ್ ಒಳಗೆ ಹೋಗದಿದ್ರೆ, ಅಟ್ಯಾಕ್ ಮಾಡಿದ್ರೆ ಇದು ಬರ್ತದೆ ಅಂತ, ಬೆಳಕು ಬರ್ತದೆ, ಬೆಳಿಗ್ಗೆ ಆದ್ರೆ ನಮ್ಮದ್ರಲ್ಲಿ ಒಬ್ಬರು ಸಹ ಉಳಿಯೋದಿಲ್ಲ. ಅದು ನಮಗೆ ಕನ್ಫರ್ಮ್. ಯಾಕಂದ್ರೆ ಲೈಟ್ ಬಂದ ಕೂಡಲೇ ನಾವು ಓಪನ್ ಆಗಿ ಕಾಣ್ತೇವೆ. ಹಾಗೆ ನಮ್ಮನ್ನು ಕೊಲ್ಲಿಗೆ ಈಸಿ. RT 1-2 ಸೆಲ್ ಆಗಿದ್ರೆ ನಾವೆಲ್ಲ ಇದಾಗ್ತೇವೆ, ಏರ್ ಬ್ರಷ್ ಆಗಿದ್ರೆ ನಾವು ಇದಾಗ್ತೇವೆ, ಸಾಯ್ತೇವೆ. ಆಗ ಅವರು ಅದ್ರ ಒಳಗೆ ಪೋಸ್ಟ್ನ ಒಳಗೆ ಹೋಗ್ತಿದ್ರು. ಆತಂಕವಾದಿ ಮತ್ತು ಇವರು ಫೇಸ್ ಟು ಫೇಸ್ ಆಗಿ, ಇವರು ಸಹ ಫೈರ್ ಮಾಡಿದ್ರು, ಅವರು ಸಹ ಫೈರ್ ಮಾಡಿ, ಆತಂಕವಾದಿ ಸಹ ಫೈರ್ ಮಾಡಿದ. ಆಮೇಲೆ ಗನ್ನಿನ ಎದುರಿನ ಒಂದು ಬೋನೆಟ್ ಇರ್ತೇವೆ, ಬೋನೆಟ್ ಅಲ್ಲಿ ಅವ್ರದ್ದು ತಲೆಯನ್ನು ಕಟ್ಟು. ಇವರಿಗೆ 16 ತನಕ ಪೋಲಿಯೋ ಒಂದು ಜಾಗಕ್ಕೆ ಹೋದದ್ದು. ಅದರಿಂದಾಗಿ ಅವರು ಈಗ ಜೀವ ಇದ್ದಾರೆ, ಸೇನಾ ಮೆಡಲ್ ಏನೋ ಸಿಕ್ಕಿದೆ ಅವರಿಗೆ, ಅದರಿಂದಾಗಿ ನಾವು ಉಳಿದೆವು. ಆಮೇಲೆ ಅದ್ರ ಒಳಗೆ ಹೋಗಿ ಕೆಲವು ತಲೆ ಎಲ್ಲ ತಂದಿದ್ದೇವೆ, 7 ತಲೆ. ಮತ್ತೆ ಬೇಸರ ಸಂಗತಿ ಹೇಳಿದ್ರೆ ಇದೆ, ಅದಲ್ಲದೆ ಅವರು ಯೂಸ್ ಮಾಡಿದ ಪೋಸ್ಟ್ ಅಲ್ಲಿ ನಮಗೆ ಅವರ ಜನ ನಮ್ಮ ಏರಿಯಾಕ್ಕೆ ಬಂದು, ಸಿವಿಲಿಗೆ ಬಂದು ಬ್ರೆಡ್, ಬಿಸ್ಕಿಟ್ ಅದೆಲ್ಲ ವಸ್ತೆಲ್ಲ ಕೊಂಡೋಗಿದ್ದಾರೆ. ಆ ಪೋಸ್ಟ್ ಅಲ್ಲಿ ಇತ್ತು, ನಾವು ಆ ಪೋಸ್ಟಿನಲ್ಲಿ ಅಟ್ಯಾಕ್ ಮಾಡುವಾಗ ಆ ಪೋಸ್ಟ್ ಅಲ್ಲಿ ಇತ್ತು.
ಅದಲ್ಲದೆ ಒಂದು ಸಿವಿಲಿಗೆ ತಿಳಿಯದ ವಿಷಯ ಒಂದುಂಟು, ನಮ್ಮ ಒಳಗಿನ ಹೆಂಗಸರನ್ನೆಲ್ಲ ಅಲ್ಲಿ ಕೊಂಡೋಗಿ ಅಲ್ಲಿ ಇಟ್ಟಿದ್ರು ಅವರು. ಮತ್ತೆ ಅಲ್ಲಿ ಸಿವಿಲಿಯನ್ಸ್ ಸ್ವಲ್ಪ ಬಿಟ್ಟಿದ್ದವರನ್ನೆಲ್ಲ ಕೊಂಡೋಗಿ ಅಲ್ಲಿ ಕೆಲಸ ಮಾಡಿಸ್ತಿದ್ರು ಅವರೆಲ್ಲ. ಇದು ಮಾತ್ರ ಅವರು ಅಲ್ಲಿ ಕೆಲಸ ಮಾಡಿ ಸೆಲ್ಫ್ ಟ್ರೆಂಚ್ ಎಲ್ಲ ಪರ್ಮನೆಂಟ್ ಸೆಲ್ಫ್ ಟ್ರೆಂಚ್ ಎಲ್ಲ ಮಾಡಿಟ್ಟಿದ್ದಾರೆ. ಅದರಲ್ಲಿ ನಾವು ಆಮೇಲೆ ಅಲ್ಲಿಂದ ನಾವು ಕೆಳಗೆ ಡೌನ್ ಆದ್ರೆ ಒಂದು ಟೀಮನ್ನು ಅಲ್ಲಿ ಬಿಡ್ತೇವೆ ನಾವು ಪೋಸ್ಟಲ್ಲಿ. ಆಮೇಲೆ ಅಲ್ಲಿಂದ ಕೆಳಗೆ ಬಂದೆವು. ಇದು ತೊರಳಿನ ಅಟ್ಯಾಕ್ ಅಲ್ಲಿ ನಮ್ಮದಾಗಿತ್ತು. ಓಕೆ ಓಕೆ, ನಿಜ. ನಮಗೆ ನೀವು ಸರ್ ಹೇಳಿದಾಗಲೇ ನಾನು ಕೈ ಮುಗಿತೀನಿ ಅಷ್ಟೇ, ಬೇರೇನು ನಮಗೆ ಹೇಳಿಕ್ಕಾಗಲ್ಲ. ಯಾಕಂದರೆ ನಾವು ಫಿಲ್ಮ್ಗಳಲ್ಲಿ ಸಿನಿಮಾಗಳಲ್ಲಿ ನೋಡಿರುವವರು. ಹಾಗಿದ್ದಾಗ ತಾವು ಅಲ್ಲಿ ಸ್ಪಾಟಲ್ಲಿ ಇದ್ದಾಗ ಆ ಒಂದು ಯುದ್ಧವನ್ನು ನೋಡಿದವರು, ಅಲ್ಲಿ ಯುದ್ಧವನ್ನು ಮಾಡಿದವರು, ಕಣ್ಣೆದುರಿಗೆ ಆ ರೀತಿ ಸಾವು ನೋವುಗಳು, ಜೊತೆಗೆ ಆ ಶತ್ರುಗಳು. ಯಾಕಂದರೆ ತಾವುಗಳು ಇದ್ದಂದು ಕೆಳಗಿನ ಪರಿಸ್ಥಿತಿ, ಇಳಿಜಾರಿನ ಪರಿಸ್ಥಿತಿಯಲ್ಲಿ, ಅವರುಗಳು ಇದ್ದಂಥ ಶತ್ರುಗಳು ಇದ್ದಂತೂ ಮೇಲಿನ ಪರಿಸ್ಥಿತಿಯಲ್ಲಿ. ಸೊ ಮೇಲಿನ ಪರ್ವತಗಳ ಮಧ್ಯೆ ಇದ್ದಾಗ, ಮೇಲೆ ಇದ್ದಾಗ ಅವರುಗಳು ವೆರಿ ಈಸಿ ಅನ್ನುವಂಥದ್ದು. ಹಾಗಿದ್ದಾಗ ಕಾರ್ಗಿಲ್ ವಾರಲ್ಲಿ ಫಸ್ಟ್ ಹಂತದಲ್ಲಿ ಬಹುಶಃ ನಮ್ಮ ಭಾರತೀಯ ಸೇನೆ ಬಹಳಷ್ಟು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ ಫಸ್ಟ್ ಫೇಸ್ ಅಲ್ಲಿ, ಅಲ್ವಾ ಸರ್?